ಒಂದು ಕಾಲ ಇತ್ತು 1 ಕಿಲೋಮೀಟರ್ 5 ಕಿಲೋಮೀಟರ್ 10 ಕಿಲೋಮೀಟರ್ 50 ಕಿಲೋಮೀಟರ್ ವರೆಗೂ ನಮ್ಮ ಜನ ನಡೆದುಕೊಂಡೇ ಹೋಗ್ತಾ ಇದ್ರು. ಇಲ್ಲ ಅಂದ್ರೆ ಕುದುರೆ ಚಕ್ಕಡಿ ಕೊನೆಗೆ ಸೈಕಲ್ ಹತ್ತಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ಕಾಲ ಬದಲಾಗಿದೆ ಸ್ನೇಹಿತರೆ. ಕೇವಲ 50 ಮೀಟರ್ ದೂರ ಹೋಗೋಕ್ಕೂ ಜನ ಇವತ್ತು ಕಾರು ಬೈಕ್ ಬೇಕಂತ ಹೇಳುತ್ತಾರೆ. ಯಾಕಂದ್ರೆ ನಾವು ಅಷ್ಟೊಂದು ಸೋಮಾರಿಯಾಗಿ ಬಿಟ್ಟಿದ್ದೇವೆ. ಹೀಗಾಗಿ ಈ ಗಾಡಿಗಳನ್ನ ಓಡಿಸೋಕೆ ಈ ಕಾರುಗಳನ್ನ ಓಡಿಸೋಕೆ ಇವತ್ತು ನಮಗೆ ಬೇಕೇ ಬೇಕು ಪೆಟ್ರೋಲ್ ಇಲ್ಲ ಡೀಸೆಲ್. ಇವತ್ತು ಜನ ಹೊಟ್ಟೆಗೆ ಹಿಟ್ಟು ಇಲ್ಲ ಅಂದ್ರೆ ಬದುಕುತ್ತಾರೆ, ಆದ್ರೆ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಜೀವನನೇ ನಡೆಯೋದಿಲ್ಲ. ಹೌದು, ಇವತ್ತು ಪೆಟ್ರೋಲ್ ಅಷ್ಟೊಂದು ನೆಸೆಸರಿ ಆಗಿ ಹೋಗಿದೆ. ಆದ್ರೆ ಎಷ್ಟೋ ಜನಕ್ಕೆ ಈ ಪೆಟ್ರೋಲ್ ಅನ್ನ ಕೇವಲ ಗಾಡಿಗಳಿಗೆ ಓಡಿಸೋಕೆ ಮಾತ್ರ ಬಳಸುತ್ತಾರೆ ಅನ್ನುವ ನಂಬಿಕೆ ಇದೆ. ನಿಜ ಹೇಳಬೇಕೆಂದ್ರೆ ಈ ಪೆಟ್ರೋಲ್ ಅನ್ನ ನಾವು ಹಾಕಿಕೊಳ್ಳುವ ಬಟ್ಟೆ, ಕಂಪ್ಯೂಟರ್ಗಳು, ಪ್ಲಾಸ್ಟಿಕ್ ಬಾಟಲಿಗಳು, ನಾವು ತೊಡುವ ಸನ್ ಗ್ಲಾಸ್ಗಳು, ವಿಟಮಿನ್ಸ್ಗಳು, ಲಿಪ್ಸ್ಟಿಕ್, ಪಿಜ್ಜಾ, ಟ್ಯಾಬ್ಲೆಟ್, ಈಗ ನೀವು ನೋಡುತ್ತಿರುವ ಮೊಬೈಲ್ ಇತ್ಯಾದಿಗಳಲ್ಲಿ ಒಟ್ಟು 2000ಕ್ಕೂ ಹೆಚ್ಚು ಪದಾರ್ಥಗಳಲ್ಲಿ ಈ ಪೆಟ್ರೋಲ್ ಅಂದ್ರೆ ಕಚ್ಚಾ ತೈಲವನ್ನ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಬಳಸುತ್ತಾರೆ. ಈ ಕ್ರೂಡ್ ಆಯಿಲ್ ಇಂದಲೇ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ನ್ಯಾಚುರಲ್ ಗ್ಯಾಸ್ ಹೀಗೆ ಹಲವಾರು ಪದಾರ್ಥಗಳನ್ನ ಹೊರಗೆ ತೆಗೆಯಲಾಗುತ್ತದೆ. ಇದೇ ಕಾರಣ ವಿಶ್ವಾದ್ಯಂತ ಈ ಕಚ್ಚಾ ತೈಲಕ್ಕೆ ಎಲ್ಲಿಲ್ಲದ ಡಿಮ್ಯಾಂಡ್. ಇದೇ ಕಾರಣ ಪ್ರತಿನಿತ್ಯ 85 ಲಕ್ಷ ಬ್ಯಾರೆಲ್ ಕ್ರೂಡ್ ಆಯಿಲ್ ಅನ್ನ ಇವತ್ತು ವಿಶ್ವಾದ್ಯಂತ ಬಳಸಲಾಗುತ್ತಿದೆ. ಇಷ್ಟೆಲ್ಲ ಉಪಯೋಗ ಇರುವ ಈ ಕಚ್ಚಾ ತೈಲ ಭೂಮಿಯಲ್ಲಿ ಹಾಗೂ ಸಮುದ್ರದಲ್ಲಿ ಹೇಗೆ ತಯಾರಾಗುತ್ತದೆ, ಯಾವ ಜಾಗದಲ್ಲಿ ಈ ಕ್ರೂಡ್ ಆಯಿಲ್ ಇದೆ ಅಂತ ಹೇಗೆ ಪತ್ತೆ ಹಚ್ಚುತ್ತಾರೆ, ಪತ್ತೆ ಹಚ್ಚಿದ ಮೇಲೆ ಈ ಕಚ್ಚಾ ತೈಲವನ್ನ ಹೇಗೆ ಮೇಲಕ್ಕೆ ಎತ್ತುತ್ತಾರೆ, ಇಂತಹ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕ್ರೂಡ್ ಆಯಿಲ್ ಎಲ್ಲಿ ಸಿಗುತ್ತದೆ ಅನ್ನೋದು ನಿಜಕ್ಕೂ ಎಲ್ಲರಲ್ಲಿ ಕುತೂಹಲ ಹುಟ್ಟಿಸುವಂತಹ ಒಂದು ವಿಚಾರವೇ ಸರಿ. ಈ ಕ್ರೂಡ್ ಆಯಿಲ್ ಭೂಮಿಯ ಭೂಭಾಗದಲ್ಲಿ ಹಾಗೂ ಸಮುದ್ರದಲ್ಲಿಯೂ ಕೂಡ ಸಿಗುತ್ತದೆ. ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮೀನುಗಳು, ಕಪ್ಪೆ ಚಿಪ್ಪುಗಳು, ಸಸ್ಯ ರಾಶಿಗಳು ಹಾಗೂ ಇನ್ನೂ ಸತ್ತು ಹೋದಂತಹ ಅನೇಕ ಸಮುದ್ರದ ಜೀವಿಗಳು ಸಮುದ್ರದ ಆಳದಲ್ಲಿ ಜಮೆಯಾಗಿರುತ್ತವೆ. ಅವುಗಳ ಮೇಲೆ ಕಲ್ಲು, ಮಣ್ಣು, ಮರಳು ಹಾಗೂ ಇನ್ನೂ ಅನೇಕ ವಸ್ತುಗಳು ಜಮೆಯಾಗಿರುತ್ತವೆ. ಹೀಗೆ ಸೆಟಲ್ ಆದಂತಹ ಮಣ್ಣು, ಕಲ್ಲು, ಸಸ್ಯಗಳು ಸಾವಿರಾರು ವರ್ಷಗಳಿಂದ ಒಂದೊಂದು ಲೇಯರ್ ಅನ್ನ ಅಲ್ಲಿ ಸ್ಥಾಪಿಸಿರುತ್ತವೆ. ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳ. ಇವತ್ತು ಭಾರತದಲ್ಲಿ 60% ಆಸ್ಪತ್ರೆಗಳಲ್ಲಿ ನಡೆಯುವ ಸರ್ಜರಿಗಳು ಫೇಕ್ ಸರ್ಜರಿಗಳಾಗಿವೆ. ಹೀಗಾಗಿ ನಾವು ನಮ್ಮ ಮನೆಯ ಮದ್ದುಗಳ ಮೇಲೆ ಹೆಚ್ಚಿಗೆ ಗಮನ ವಹಿಸಬೇಕು. ಇಲ್ಲ ಅಂದ್ರೆ ಅಂತಹ ಮನೆ ಮದ್ದುಗಳನ್ನ ಬಳಸಿಕೊಂಡು ತಯಾರಾಗುವಂತಹ ಆಯಿಂಟ್ಮೆಂಟ್ ಆಗಲಿ, ಜೆಲ್ಗಳಾಗಲಿ, ಎಣ್ಣೆಗಳ ಮೇಲೆ ಅವಲಂಬನೆ ಪಡೋದು ಒಳ್ಳೆಯದು. ನೀವು ಮನೆಯಲ್ಲಿ ಕುಳಿತು ಇಂತಹ ನೋವುಗಳನ್ನ ಗುಣಪಡಿಸಿಕೊಳ್ಳುವ ಒಂದು ಸುಲಭ ಉಪಾಯವನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಹೌದು, ಅದುವೇ ಡ್ಯುಯಲ್ ಆಕ್ಷನ್ ಆಂಟಿ ಇನ್ಫ್ಲಮೇಟರಿ ಲಾಯಿಂಗ್ ಜೆಲ್. ಇದು ಕೇವಲ ಮಾಮೂಲಿ ಜೆಲ್ ಅಲ್ಲ. ಇದರಲ್ಲಿ 12ಕ್ಕೂ ಹೆಚ್ಚು ಆಯುರ್ವೇದ ಪದಾರ್ಥಗಳ ಅದ್ಭುತವಾದಂತಹ ಮಿಶ್ರಣ ಇದೆ. ಇದರಲ್ಲಿ ನೀಲಗಿರಿ, ಮೆಂತೆ, ಸಾಸುವೆ, ಶಿಲಾಜಿತ್ ಮತ್ತು ಕರ್ಪೂರದಂತಹ ನೈಸರ್ಗಿಕ ಅಂಶಗಳಿವೆ. ಇದನ್ನ ಬಳಸೋದು ಕೂಡ ತುಂಬಾ ಸಿಂಪಲ್. ಕೈಯಲ್ಲಿ ಜೆಲ್ ಅನ್ನ ಹಾಕಿಕೊಂಡು ನೋವು ಎಲ್ಲಿದೆಯೋ ಅಲ್ಲಿ ಸುಲಭವಾಗಿ ನೀವೇ ಹಚ್ಚಿಕೊಳ್ಳಬಹುದು ಅಥವಾ ಯಾರಾದರೂ ಕೂಡ ಹಚ್ಚಬಹುದು. ಕೈ ನೋವು, ಕಾಲು ನೋವು, ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಏನೇ ಇರಲಿ, ದಿನಕ್ಕೆ ಕೇವಲ 2 ಬಾರಿ ಹಚ್ಚಿದ್ರೆ ಸಾಕು. ಆ ನೋವುಗಳು ಸಾಮಾನ್ಯವಾಗಿ 3 ರಿಂದ 7 ದಿನದಲ್ಲಿ ಮಾಯವಾಗಿ ಬಿಡುತ್ತೆ. ಈ ಒಂದು ಜೆಲ್ ನಿಮಗೆ 130 ರೂಪಾಯಿ ಕಾಸ್ಟ್ ಆಗುತ್ತೆ. ನಿಮ್ಮಲ್ಲಿರುವ ನೋವು ಸಂಪೂರ್ಣವಾಗಿ ಮಾಯವಾಗಬೇಕಂದ್ರೆ ನೀವು ಅಟ್ಲೀಸ್ಟ್ 3 ಜೆಲ್ಗಳನ್ನ ತರಿಸಿಕೊಳ್ಬೇಕು. ಅಂದ್ರೆ ಒಂದು ಕೋರ್ಸ್ ಕಂಪ್ಲೀಟ್ ಆದ ಹಾಗೆ ಆಗುತ್ತೆ. ನಾನು ತೋರಿಸುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಫೋನ್ ಮಾಡಿದ್ರೆ ಮತ್ತು ನಿಮ್ಮ ನಂಬರ್ ಅನ್ನ, ನಿಮ್ಮ ವಿಳಾಸವನ್ನ ಅವರಿಗೆ ಕೊಟ್ರೆ ಅವರು ನಿಮಗೆ ನೇರವಾಗಿ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮೂಲಕ ಪಾರ್ಸಲ್ ಅನ್ನ ಕಳಿಸ್ತಾರೆ. ನೀವು ಪಾರ್ಸಲ್ ತೆಗೆದುಕೊಂಡ ಮೇಲೆನೆ ನೀವು ದುಡ್ಡನ್ನ ಕೂಡ ಅಲ್ಲಿ ಕೊಡಬಹುದು ಅಥವಾ ನೀವು ಆನ್ಲೈನ್ ಮೂಲಕವೂ ಅವರಿಗೆ ಪೇ ಮಾಡಬಹುದು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿಯನ್ನೇ ಪಡೆದುಕೊಳ್ಳಬಹುದು. ಈ ಎಲ್ಲ ವ್ಯವಸ್ಥೆ ಇರೋದ್ರಿಂದ ನೀವು ಈ ಲಾಯಿಂಗ್ ಜೆಲ್ ಅನ್ನ ಎನಿ ಟೈಮ್ ತರಿಸ್ಕೊಳ್ಬಹುದು ಸ್ನೇಹಿತರೆ. ಹಾಗಾದ್ರೆ ತಡ ಯಾಕೆ, ಈಗಲೇ ಈ ಲಾಯಿಂಗ್ ಜೆಲ್ಗೆ ಆರ್ಡರ್ ಮಾಡಿ ಹಾಗೂ ನಿಮ್ಮ ನೋವನ್ನ ಶಮನಗೊಳಿಸಿ.
ಒಂದು ವೇಳೆ ಯಾವುದೇ ಸಸ್ಯವಾಗಲಿ ಅಥವಾ ಯಾವುದೇ ಪ್ರಾಣಿ ಆಗಲಿ ಸತ್ತು ಹೋದರೆ ಭೂಮಿಯ ಮೇಲೆ ಆಮ್ಲಜನಕ ಇರುವುದರಿಂದ ಅದು ಕೆಲವೊಂದು ವರ್ಷಗಳ ನಂತರ ಡಿಕಂಪೋಸ್ ಆಗಿ ಅದರ ಮಾಂಸ ಆಗಲಿ ಅದರ ಎಲುಬಾಗಲಿ ತನ್ನ ನೈಜತೆಯನ್ನ ಕಳೆದುಕೊಳ್ಳುತ್ತದೆ. ಆದರೆ ಸಮುದ್ರದ ಆಳದಲ್ಲಿ ಅದರಲ್ಲೂ ಕೊಳೆತು ಹೋದಂತಹ ಪ್ರಾಣಿಗಳ ಲೇಯರ್ಗಳ ನಡುವೆ ಯಾವುದೇ ರೀತಿಯ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಆಗಲಿ ಏನು ಕೂಡ ಇರುವುದಿಲ್ಲ. ಹೀಗಾಗಿ ಕೊಳೆತು ಹೋದಂತಹ ಈ ಡಿಕಂಪೋಸ್ ಅಂತಹ ಪ್ರಾಣಿಗಳ ಸಸ್ಯಗಳು ಕೆರೋಸಿನ್ ಆಗಿ ಮಾರ್ಪಡಿಸಲ್ಪಡುತ್ತವೆ. ಹೀಗೆ ಸಮುದ್ರದ ಆಳದಲ್ಲಿ ಸೇರಿಕೊಂಡಂತಹ ಈ ಸತ್ತ ಮೀನುಗಳು ಪ್ರಾಣಿಗಳು ಸಸ್ಯಗಳ ಮೇಲೆ ಲಕ್ಷಾನು ವರ್ಷ ಒಂದರ ಮೇಲೆ ಒಂದು ಲೇಯರ್ ಆಗಿ ಮಾರ್ಪಡಿಸಲ್ಪಡುತ್ತವೆ. ಈ ಲೇಯರ್ಗಳ ಮೇಲೆ ಒಂದರ ಮೇಲೆ ಒಂದು ಪ್ರೆಷರ್ ಜಾಸ್ತಿಯಾಗಿ ಟೆಂಪರೇಚರ್ ಜಾಸ್ತಿಯಾಗಿ ಲೇಯರ್ಗಳ ಒಳಗೆ ಇದ್ದಂತಹ ಈ ಕೆರೋಸಿನ್ ಕ್ರೂಡ್ ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಆಗಿ ಮಾರ್ಪಡಿಸಲ್ಪಡುತ್ತದೆ. ಹೀಗೆ ಸತ್ತು ಹೋದ ಪ್ರಾಣಿಗಳು ಸಸ್ಯಗಳು ಕಚ್ಚಾ ತೈಲವಾಗಿ ನ್ಯಾಚುರಲ್ ಗ್ಯಾಸ್ ಆಗಿ ಪರಿವರ್ತನೆಗೊಳ್ಳುವುದಕ್ಕೆ ಸುಮಾರು ವರ್ಷಗಳೇ ಬೇಕಾಗುತ್ತವೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ನೀವು ಬೆಳೆಸುತ್ತಿರುವ ಪೆಟ್ರೋಲ್ ಆಗಲಿ ಕೆರೋಸಿನ್ ಆಗಲಿ ಅಥವಾ ನ್ಯಾಚುರಲ್ ಗ್ಯಾಸ್ ಆಗಲಿ ಇವೆಲ್ಲವೂ ಉತ್ಪನ್ನ ಆಗುವುದೇ ಈ ಸತ್ತ ಜೀವಿಗಳಿಂದ. ಹೀಗೆ 1 ಲೀಟರ್ ಪೆಟ್ರೋಲ್ ತಯಾರಾಗಲು ಸಮುದ್ರದ ಆಳದಿಂದ ಸರಿಸುಮಾರು 22 ಕೆಜಿಗಿಂತಲೂ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಹೊರಗೆ ತೆಗೆಯಬೇಕಾಗುತ್ತದೆ. ಇದರ ಜೊತೆಗೆ ಡೀಸೆಲ್ ನ್ಯಾಚುರಲ್ ಗ್ಯಾಸ್ ಕೂಡ ಉತ್ಪಾದನೆ ಆಗುತ್ತದೆ. ಹೌದು, ಈ ಕ್ರೂಡ್ ಆಯಿಲ್ ಅನ್ನ ಸಮುದ್ರದ ಆಳದಿಂದ ತೆಗೆಯುವುದು ತುಂಬಾನೇ ಕಷ್ಟ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರೋದು ಸಹಜ. ಅಷ್ಟಕ್ಕೂ ಈ ಕ್ರೂಡ್ ಆಯಿಲ್ ಎಲ್ಲಿ ಸಿಗುತ್ತದೆ? ಇದನ್ನ ಸಮುದ್ರದ ಆಳದಲ್ಲಿ ಇದೆ ಅಂತ ಕಂಡು ಹಿಡಿಯಲು ಏನು ಮಾಡಬೇಕಾಗುತ್ತೆ? ಬನ್ನಿ ಆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈಗ ಮುಂದುವರಿಸೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಹೊಲಗಳಲ್ಲಿ ಮನೆಗಳಲ್ಲಿ ಬೋರುಗಳನ್ನು ಹಾಕಿಸಲು ಹಳೆಯ ಸಾಂಪ್ರದಾಯಿಕ ಹಾಗೂ ಹೊಸ ತಂತ್ರಜ್ಞಾನಗಳ ಟೆಕ್ನಿಕ್ ಅನ್ನ ಬಳಸಿ ಬೋರ್ವೆಲ್ ಹಾಕಿಸುವ ಜಾಗವನ್ನ ಮೊದಲು ಗುರುತಿಸುತ್ತೇವೆ. ಆಮೇಲೆ ಆ ಜಾಗದಲ್ಲಿ ಬೋರ್ವೆಲ್ ಅನ್ನ ಹಾಕುತ್ತೇವೆ. ಅದೇ ರೀತಿ ಸಮುದ್ರದ ಆಳ ಒಳಗೆ ಕ್ರೂಡ್ ಆಯಿಲ್ ಅನ್ನ ಕಂಡುಹಿಡಿಯಲು ಹಲವಾರು ಟೆಕ್ನಿಕ್ ಗಳಿವೆ. ಹೀಗೆ ಸಮುದ್ರದಲ್ಲಿ ಕ್ರೂಡ್ ಆಯಿಲ್ ಜಾಗವನ್ನು ಕಂಡುಹಿಡಿಯಲು ಸೆಸ್ಮಿಕ್ ಟೆಸ್ಟ್ ಅನ್ನ ಮಾಡಲಾಗುತ್ತದೆ. ಯಾವ ಜಾಗದಲ್ಲಿ ಕಚ್ಚಾ ತೈಲ ಇದೆ ಅಂತ ಕಂಡುಹಿಡಿಯಲು ಭೂವಿಜ್ಞಾನಿಗಳಿಗೆ ಹಾಗೂ ಸಮುದ್ರದ ವಿಜ್ಞಾನಿಗಳಿಗೆ ಮೊದಲಿಗೆ ಅವುಗಳ ಪದರಗಳ ಬಗ್ಗೆ ಅಂದ್ರೆ ಲೇಯರ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬೇಕು. ಅಂತಹ ಮಾಹಿತಿ ಇದ್ದ ವಿಜ್ಞಾನಿಗಳೇ ಕಚ್ಚಾ ತೈಲ ಸಮುದ್ರದ ಆಳದಲ್ಲಿ ಎಲ್ಲಿದೆ ಅಂತ ಕಂಡುಹಿಡಿಯಲು ಸಹಾಯ ಮಾಡುತ್ತಾರೆ. ಅಂತ ವಿಜ್ಞಾನ ಈಗ ಅತಿ ವೇಗದಲ್ಲಿ ಬೆಳೆಯುತ್ತಿದೆ. ಕಾರಣ ದಿನ ಕಳೆದಂತೆ ಕಚ್ಚಾ ತೈಲಕ್ಕೆ ವಿಶ್ವದಲ್ಲಿ ಎಲ್ಲಿಲ್ಲದ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತಿದೆ. ಹೆಚ್ಚಾಗಿ ಭೂಮಿಯ ಮೇಲೆ ಕಚ್ಚಾ ತೈಲವನ್ನು ಕಂಡುಹಿಡಿಯಲು ವೈಬ್ರೇಷನ್ ಟೆಕ್ನಾಲಜಿಯನ್ನ ಬಳಸುತ್ತಾರೆ. ಈ ವೈಬ್ರೇಟರ್ ಹೊಂದಿರುವಂತಹ ದೊಡ್ಡ ದೊಡ್ಡ ಟ್ರಕ್ ಗಳನ್ನ ಗುರುತಿಸಿದಂತಹ ಜಾಗಕ್ಕೆ ಕರೆದುಕೊಂಡು ಹೋಗಿ ಆ ಜಾಗದ ಮೇಲೆ ವೈಬ್ರೇಷನ್ ಟೆಸ್ಟ್ ಅನ್ನ ಮಾಡುತ್ತಾರೆ. ಹೀಗೆ ಮಾಡಿದಾಗ ಆ ಸೌಂಡ್ಗಳು ಭೂಮಿಯ ಆಳಕ್ಕೆ ಹೋಗಿ ಪದರಗಳ ಮೇಲೆ ರಿಫ್ಲೆಕ್ಟ್ ಆಗಿ ವಾಪಸ್ಸು ಅವು ಟೆಸ್ಟಿಂಗ್ ಮಾಡುವಂತಹ ಟ್ರಕ್ ಗಳಿಗೆ ಅಂದ್ರೆ ವೈಬ್ರೇಷನ್ ಮಷೀನ್ ಗಳಿಗೆ ಆ ಡೇಟಾವನ್ನ ಕಳಿಸುತ್ತವೆ. ಮೈಕ್ರೋಫೋನ್ಗಳ ಮೂಲಕ ಅವುಗಳನ್ನ ಕ್ಯಾಪ್ಚರ್ ಮಾಡಿ ಆಮೇಲೆ ಅವುಗಳನ್ನ ಸೂಪರ್ ಕಂಪ್ಯೂಟರ್ ಮೂಲಕ ಪ್ರೊಸೆಸ್ ಮಾಡಲಾಗುತ್ತದೆ. ಇದರಿಂದ ಗೊತ್ತಾಗುತ್ತದೆ ಯಾವ ಲೇಯರ್ ನಲ್ಲಿ ಎಷ್ಟು ಕಚ್ಚಾ ತೈಲ ಇದೆ ಅಂತ. ಇದೇ ರೀತಿ ಸಮುದ್ರದಲ್ಲಿಯೂ ಕೂಡ ತೈಲದ ಸಂಶೋಧನೆಯನ್ನು ಮಾಡಲು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸೆಸ್ಮಿಕ್ ವೈಬ್ರೇಟರ್ ಗಳನ್ನ ಅಳವಡಿಸಲಾಗುತ್ತದೆ ಹಾಗೂ ಸ್ಯಾಟಲೈಟ್ ಮೂಲಕ ಕೆಲವೊಂದು ಜಾಗಗಳನ್ನ ಗುರುತಿಸಿ ಅಂತಹ ಜಾಗಕ್ಕೆ ಈ ಹಡಗುಗಳನ್ನ ಹೋಗಿ ಸ್ಟೇಷನ್ ಮಾಡುತ್ತಾರೆ, ಅಂದ್ರೆ ಅಲ್ಲಿ ನಿಲ್ಲಿಸುತ್ತಾರೆ. ಈ ಸೆಸ್ಮಿಕ್ ವೈಬ್ರೇಟರ್ ಗಳನ್ನ ಸಮುದ್ರದ ಆಳ ಒಳಗೆ ಇಳಿಸುತ್ತಾರೆ ಹಾಗೂ ಅಲ್ಲಿಂದ ಈ ವೈಬ್ರೇಟರ್ ಗಳನ್ನ ಲಾಂಚ್ ಮಾಡಿದಾಗ ಅವು ಭಯಾನಕ ಶಬ್ದಗಳನ್ನ ಮಾಡುತ್ತವೆ ಹಾಗೂ ಸಮುದ್ರದ ಆಳಕ್ಕೆ ಅಪ್ಪಳಿಸುತ್ತವೆ. ಆಗ ಇಲ್ಲಿ ಉಂಟಾಗುವ ಘರ್ಷಣೆಯಿಂದ ಕೆಲವೊಂದು ವಿಚಿತ್ರ ಶಬ್ದಗಳು ಹೊರಬರುತ್ತವೆ. ಆ ರೆಕಾರ್ಡ್ ಆದಂತಹ ಶಬ್ದಗಳನ್ನ ಮೈಕ್ರೋಫೋನ್ಗಳ ಮೂಲಕ ಕ್ಯಾಪ್ಚರ್ ಮಾಡಿ ಅವುಗಳನ್ನ ಮತ್ತೆ ಸೂಪರ್ ಕಂಪ್ಯೂಟರ್ ಮೂಲಕ ಪ್ರೊಸೆಸ್ ಮಾಡಿ ಆಗ ಅಲ್ಲಿ ಗೊತ್ತಾಗುತ್ತದೆ ಯಾವ ಪ್ರದೇಶದಲ್ಲಿ ಯಾವ ಲೇಯರ್ ನಲ್ಲಿ ಎಷ್ಟು ಕಚ್ಚಾ ತೈಲ ಇದೆ ಅಂತ. ಆದ್ರೆ ಈ ಪ್ರಾಸೆಸ್ ನಿಂದ ಕೇವಲ 20% ಮಾತ್ರ ಆ ಜಾಗದಲ್ಲಿ ಕಚ್ಚಾ ತೈಲದ ನಿಧಿ ಇದೆಯೋ ಇಲ್ಲ ಅಂತ ಹೇಳಬಹುದು. 100% ಹೇಳಲು ಯಾವುದೇ ಒಂದು ಟೆಕ್ನಾಲಜಿ ಇಲ್ಲಿವರೆಗೂ ಬಂದಿಲ್ಲ. ಎಲ್ಲದಕ್ಕೂ ಒಂದು ಚಾನ್ಸ್ ತೆಗೆದುಕೊಳ್ಳಬೇಕು. ನಿಮಗೂ ಕೂಡ ಗೊತ್ತಿರುವ ಹಾಗೆ ಬೋರ್ವೆಲ್ ಹಾಕುವಾಗಲೂ ಕೂಡ ಒಳ್ಳೆ ಟೆಕ್ನಾಲಜಿ ಬಳಸಿದರೂ ಕೂಡ ಒಮ್ಮೊಮ್ಮೆ ನೀರೇ ಬೀಳುವುದಿಲ್ಲ.
ಆದರೂ ಕೂಡ ನಮ್ಮ ವಿಜ್ಞಾನಿಗಳು ಈ ಕಚ್ಚಾ ತೈಲಕ್ಕಾಗಿ ದೊಡ್ಡ ದೊಡ್ಡ ರಿಸ್ಕ್ ಗಳನ್ನ ಕೂಡ ತೆಗೆದುಕೊಳ್ಳುತ್ತಾರೆ ಹಾಗೂ ದೊಡ್ಡ ದೊಡ್ಡ ಕಂಪನಿಗಳು ಇದರ ಮೇಲೆ ಬಂಡವಾಳ ಸುರಿಯುತ್ತಾರೆ. ಭಾರತದಲ್ಲಿಯೂ ಕೂಡ ರಿಲಯನ್ಸ್ ಅಂತ ಕಂಪನಿ ಇಂತಹ ಸಂಶೋಧನೆಗಳಿಗಾಗಿ ಎಷ್ಟೋ ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಒಂದು ಸಾರಿ ಕಚ್ಚಾ ತೈಲದ ನಿಧಿ ಗೊತ್ತಾದ ಜಾಗದಲ್ಲಿ ಅಲ್ಲಿ ಡ್ರಿಲ್ಲಿಂಗ್ ಸ್ಟೇಷನ್ ಅನ್ನ ಸ್ಥಾಪಿಸುತ್ತಾರೆ. ಇದಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಭಾರತದಲ್ಲಿಯೂ ಕೂಡ ಇದೇ ರೀತಿ ಮುಂಬೈ ಹತ್ತಿರ ಇರುವ ಮುಂಬೈ ಹೈನಲ್ಲಿ ಕಚ್ಚಾ ತೈಲ ತಯಾರಿಸುವ ಸ್ಟೇಷನ್ ಕೂಡ ಇದೆ. ಈ ಸ್ಟೇಷನ್ ಮೂಲಕವೇ ಕಚ್ಚಾ ತೈಲ ಇರುವ ಜಾಗಕ್ಕೆ ಡ್ರಿಲ್ಲಿಂಗ್ ಮಷೀನ್ಗಳ ಮೂಲಕ ಡ್ರಿಲ್ ಮಾಡಲಾಗುತ್ತದೆ. ಯಾವ ರೀತಿ ನಾವು ಹೊಲಗದ್ದೆಗಳಲ್ಲಿ ನೀರಿಗಾಗಿ ಬೋರ್ವೆಲ್ಗಳನ್ನ ಅಳವಡಿಸುತ್ತೇವೋ ಅದೇ ರೀತಿಯಾಗಿ ಸಮುದ್ರದ ಆಳಕ್ಕೆ ಡ್ರಿಲ್ ಮಾಡಲಾಗುತ್ತದೆ. ಹಾಗೆಯೇ ಸಮುದ್ರದ ಆಳದಿಂದ ಕಚ್ಚಾ ತೈಲವನ್ನ ಸಮುದ್ರದಲ್ಲಿ ಹರಡದೆ ಅದನ್ನ ಪೈಪ್ಗಳ ಮೂಲಕ ಮೇಲಕ್ಕೆ ಎತ್ತಲಾಗುತ್ತದೆ. ಹೀಗೆ ಹೊರಬಂದಂತಹ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲವನ್ನ ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ಹಾಕಿ ಅವುಗಳನ್ನ ಹತ್ತಿರದ ಕಾರ್ಖಾನೆಗಳಿಗೆ ಪ್ರೊಸೆಸ್ ಮಾಡಲು ಕಳಿಸಲಾಗುತ್ತದೆ. ಇಂತಹ ಪ್ರೊಸೆಸಿಂಗ್ ಕಾರ್ಖಾನೆಗಳಲ್ಲಿಯೇ ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ನ್ಯಾಚುರಲ್ ಗ್ಯಾಸ್, ಕೆರೋಸಿನ್ ಹಾಗೂ ಇನ್ನು ಮುಂತಾದ ಬೈ ಪ್ರಾಡಕ್ಟ್ ಗಳನ್ನ ಬೇರ್ಪಡಿಸಲಾಗುತ್ತದೆ ಹಾಗೂ ಉತ್ಪಾದಿಸಲಾಗುತ್ತದೆ. ಸೊ ಈ ಕಚ್ಚಾ ತೈಲದಿಂದಲೇ ಸರಿಸುಮಾರು 2,000ಕ್ಕೂ ಹೆಚ್ಚು ವಸ್ತುಗಳನ್ನ ತಯಾರಿಸಲು ಬಳಸಲಾಗುತ್ತಿದೆ. ಇನ್ನು ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಈ ಕಚ್ಚಾ ತೈಲಕ್ಕೆ ವಿಶ್ವಾದ್ಯಂತ ಎಷ್ಟು ಡಿಮಾಂಡ್ ಇದೆ ಅಂತ. ಇದೇ ಕಾರಣ ಜಗತ್ತಿನ ಹಲವಾರು ದೇಶಗಳು ಸಮುದ್ರದ ಆಳದಲ್ಲಿ ಕಚ್ಚಾ ತೈಲವನ್ನು ಹುಡುಕಲು ಪೈಪೋಟಿಯನ್ನ ಮಾಡುತ್ತಿವೆ. ಭಾರತವು ಕೂಡ ಹಿಂದೆ ಬಿದ್ದಿಲ್ಲ. ಕಚ್ಚಾ ತೈಲ ಇರುವ ಜಾಗಗಳಕ್ಕಾಗಿ ಸಂಶೋಧನೆಯನ್ನು ಮಾಡುತ್ತಾನೆ ಇದೆ. ಹಲವು ಕಸರತ್ತುಗಳನ್ನ ಮಾಡುತ್ತಾನೆ ಇದೆ. ಹೌದು ಸ್ನೇಹಿತರೆ, ದಿನದಿಂದ ದಿನಕ್ಕೆ ಕಚ್ಚಾ ತೈಲದ ನಿಧಿಯು ಕೂಡ ಕಡಿಮೆ ಆಗುತ್ತಿದೆ. ಆದ್ದರಿಂದಲೇ ನಾವು ಆದಷ್ಟು ಗ್ರೀನ್ ಎನರ್ಜಿ ಅಂದ್ರೆ ಆದಷ್ಟು ಸೋಲಾರ್ ಎನರ್ಜಿಯನ್ನ ಮತ್ತು ಎಲೆಕ್ಟ್ರಿಕ್ ಎನರ್ಜಿಯನ್ನ ಬಳಸುವುದು ಉತ್ತಮವಾಗಿದೆ. ಇದೇ ಕಾರಣ ನೀವು ಇತ್ತೀಚೆಗೆ ಹಲವಾರು ಎಲೆಕ್ಟ್ರಿಕ್ ಕಾರುಗಳನ್ನ, ಬೈಕ್ಗಳನ್ನ ನೀವು ಕಾಣುತ್ತಿದ್ದೀರಾ. ಬರುವ ದಿನಗಳಲ್ಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಗ್ರೀನ್ ಎನರ್ಜಿಯನ್ನ ಆದಷ್ಟು ಬಳಸುವುದು ಉತ್ತಮ. ಹಾಗೂ ಅದಕ್ಕಾಗಿಯೇ ಹಲವಾರು ಕಡೆ ಹಲವಾರು ರೀತಿಯ ಸಂಶೋಧನೆಗಳು ಕೂಡ ನಡೆಯುತ್ತಿವೆ. ಸ್ನೇಹಿತರೆ, ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಶೇರ್ ಮಾಡಿಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.